ಕೃಷಿ ಕಾರ್ಮಿಕರ ಕೊರತೆ, ಹೆಚ್ಚು ವೆಚ್ಚ, ಕಡಿಮೆ ಇಳುವರಿ, ಪ್ರೋತ್ಸಾಹದ ಕೊರತೆ ಮೊದಲಾದ ಕಾರಣಗಳಿಂದ ಪ್ರಮುಖ ಆಹಾರ ಬೆಳೆಯಾದ ಭತ್ತದ ಕೃಷಿ ಕಣ್ಮರೆಯಾಗುತ್ತಿರುವ ಇಂದಿನ ದಿನಗಳಲ್ಲಿ ಭತ್ತದ ಕೃಷಿಯು ಯಂತ್ರದ ಬಳಕೆಯೊಂದಿಗೆ ಕಡಿಮೆ ಮಾನವ ಶ್ರಮದ ಮೂಲಕ ನಡೆಸಿ ಅಧಿಕ ಇಳುವರಿ ಪಡೆಯಬಹುದೆಂದು ಸಾಧಿಸಲ್ಪಟ್ಟ ಪಾಳುಗದ್ದೆಗಳಿಲ್ಲ ಮತ್ತೆ ಜೀವ ತಳೆಯುತ್ತಾ ಇರುವ ಆಶಾದಾಯಕ ಬೆಳವಣಿಗೆಗಳು ನಡೀತಾ ಇರುವ ಬಗ್ಗೆ ವರದಿಯಾಗುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕು ಹಿರೇಬಂಡಾಡಿ ಗ್ರಾಮದ ಅಲ್ತಿಮರು ಕೊರಗಪ್ಪ ಪೂಜಾರಿಯವರ 2.5 ಎಕರೆ ಭೂಮಿಯ ಗದ್ದೆಯಲ್ಲೇ ವ್ಯವಸಾಯ ಮಾಡದೆ ಪಾಳು ಬಿಡಲಾಗಿತ್ತು. ಕೃಷಿ ಆಸಕ್ತಿಯ ಯುವಕ ಕೃಷ್ಣ ಎಂಬುವರು ಭತ್ತದ ವ್ಯವಸಾಯ ಮಾಡುವೆನೆಂದು ತಿಳಿಸಿದಾಗ ಸಂತೋಷದಿಂದ ಒಪ್ಪಿಗೆ ನೀಡಿದ್ರು. ಪರಿಣಾಮವಾಗಿ ಕೃಷ್ಣ ಅವರು ಯಂತ್ರದ ಮೂಲಕ ಕಡಿಮೆ ವೆಚ್ಚದಲ್ಲೇ ಭತ್ತ ಬೆಳೆಯಲು ಮುಂದಾಗಿದ್ದಾರೆ. ಭತ್ತದ ನಾಟಿಯನ್ನ ಯಂತ್ರದ ಮೂಲಕ ಮಾಡಬೇಕಾದ್ರೆ ಭತ್ತದ ಬೀಜವನ್ನ ಚಾಪೆ ಪದ್ಧತಿಯಲ್ಲಿ ಮಾಡುವುದು ಈ ತನಕ ಬಳಸಿಕೊಂಡ ರೀತಿಯಾಗಿತ್ತು. ಆದರೆ ಕಡಿಮೆ ವೆಚ್ಚದ ಆವಿಷ್ಕಾರವಾಗಿ ಟ್ರೇ ಪದ್ಧತಿಯನ್ನ ಕೃಷಿ ಇಲಾಖೆ ಪರಿಚಯಿಸಿ ತಮ್ಮ ಮನೆಯಂಗಳದ ಕಡಿಮೆ ಸ್ಥಳದಲ್ಲಿ ಒಂದು ಟ್ರೇಗೆ 140 ಗ್ರಾಂ ಭತ್ತದ ಬೀಜವನ್ನ ಹಾಕಿ ನೇಜಿ ಬೆಳೆಯಲಾಗುವುದು. ಇದರಿಂದ 1 ಎಕರೆ ಗದ್ದೆಗೆ ಕೇವಲ 14 ಕೆಜಿ ಭತ್ತದ ಬೀಜ ಬಳಕೆಯಾಗುವುದು. ಸಾಂಪ್ರದಾಯಿಕ ಬಿತ್ತನೆ ಪದ್ಧತಿಯಲ್ಲಿ ಎಕರೆಗೆ 30 ಕೆಜಿಯಷ್ಟು ಭತ್ತದ ಬೀಜ ಬಳಕೆಯಾಗುತ್ತಿದ್ದುದರಿಂದ ಹಾಗೂ ಚಾಪೆ ಪದ್ಧತಿಯಲ್ಲಿ ಎಕರೆಗೆ 18 ಕೆಜಿ ಭತ್ತದ ಬೀಜ ಬಳಕೆಯಾಗುತ್ತಿದ್ದುದರಿಂದ ಟ್ರೇ ಪದ್ಧತಿ ಅತ್ಯಂತ ಕಡಿಮೆ ವೆಚ್ಚದಾಯಕವಾಗಿದೆ. ಇದು 2 ವರ್ಷದಿಂದ ಪಡೀಲು ನೋಡಲಿಕ್ಕೆ ನನಗೆ ಆಗಲಿಲ್ಲ. ಹೇಗಾದರೂ ಕೃಷಿ ಆಗಲಿ ಅಂತೇಳಿ ಇವನು ಕೃಷ್ಣನ ಮಾಡಲಿಕ್ಕೆ ನಾನು ವಹಿಸಿ ಕೊಟ್ಟಿದ್ದೇನೆ. ಹಾಗೆ ನಮ್ಮ ಯೋಜನೆಯ ಇದು ಟ್ರ್ಯಾಕ್ಟರ್ ಮತ್ತು ಡಿಪಾರ್ಟ್ಮೆಂಟಿನ ಬ್ರಹ್ಮಣ್ಣನವರು ಮೊನ್ನೆಯಿಂದ ಸಹಕಾರ ನೀಡುತ್ತಿದ್ದರು. ಆದ್ದರಿಂದ ನಮಗೆ ತುಂಬ ಹೆಲ್ಪ್ ಆಗ್ತದೆ. ಪ್ರಸಕ್ತ ವೈಜ್ಞಾನಿಕ ಪದ್ಧತಿಯಲ್ಲಿ ಯಾಂತ್ರಿಕ ಕೃಷಿ ಅತ್ಯಂತ ಲಾಭದಾಯಕವಾಗಿದೆ. ಮಾತ್ರವಲ್ಲದೆ ಯಾಂತ್ರಿಕ ಕೃಷಿಗೆ ಸರ್ಕಾರದಿಂದ ವಿವಿಧ ಪ್ರೋತ್ಸಾಹಗಳು ಲಭಿಸುತ್ತಿದ್ದು ಭತ್ತದ ಕೃಷಿಗೆ ಎಕರೆಗೆ 600 ರೂಪಾಯಿ ಪ್ರೋತ್ಸಾಹ ಧನ ಲಭಿಸುತ್ತಿದೆ. ರಸಗೊಬ್ಬರ ಖರೀದಿಗಾಗಿ ಎಕರೆಗೆ 700 ರೂಪಾಯಿ ಸಹಾಯಧನ ಲಭಿಸುತ್ತದೆ. ಉತ್ತಮ ಇಳುವರಿಯ ಭತ್ತದ ಬಿತ್ತನೆ ಬೀಜಗಳನ್ನು ಎಕರೆಗೆ 25 ಕೆಜಿಯಂತೆ 300 ರೂಪಾಯಿ ಸಹಾಯಧನದಲ್ಲಿ ವಿತರಿಸಲಾಗುತ್ತಿದೆ. ಕೃಷಿ ಆಸಕ್ತಿಯ ಯಾರಿಗೂ ಕೂಡ ಸರ್ಕಾರ ಸವಲತ್ತು ನೀಡುತ್ತಿದ್ದು ಸ್ವಂತ ಭೂಮಿ ಇಲ್ಲದವರು ಭೂಮಿ ಇದ್ದವರೊಂದಿಗೆ ಪರಸ್ಪರ ಒಪ್ಪಿಗೆಯ ಮೂಲಕವೂ ವ್ಯವಸಾಯ ಮಾಡಲು ಅವಕಾಶವಿದೆ. ಯಾಂತ್ರಿಕ ಕೃಷಿಗೆ ಸಂಬಂಧಿಸಿ ಸಬ್ಸಿಡಿ ರೂಪದಲ್ಲಿ ಯಂತ್ರೋಪಕರಣಗಳ ಖರೀದಿಗೂ ಇಲಾಖೆಯಲ್ಲಿ ತುಂಬಾ ಅವಕಾಶಗಳಿವೆ. ನಮ್ಮ ಈ ಕಚೇರಿಯಲ್ಲಿ ಈ ವರ್ಷ 18-19ನೇ ಸಾಲಿನಲ್ಲಿ ಯಾಂತ್ರಿಕತೆ ನಾಟಿ ಕಾರ್ಯಕ್ರಮ ಇದು ರೈತರಿಗೆ ಪ್ರೋತ್ಸಾಹಧನ ನಾವು ಹೇಗೆ ಗೊತ್ತಾ ಎಕರೆಗೆ 600 ರೂಪಾಯಿ ಪ್ರೋತ್ಸಾಹಧನ ಯಾಂತ್ರಿಕತೆ ನಾಟಿ ಮಾಡೋದಕ್ಕೆ. ಆಮೇಲೆ ರಸಗೊಬ್ಬರ ಅಥವಾ ಮತ್ತು ಜಿಂಕ್ ಸಲ್ಫೇಟ, ಬೋರಾಕ್ಸು, ಕೃಷಿ ಸುಣ್ಣ, ಲಘು ಪೋಷಕಾಂಶ ಇದನ್ನೆಲ್ಲ ಪರ್ಚೇಸ್ ಮಾಡೋದಕ್ಕೆ ಅದಕ್ಕೆ 700 ರೂಪಾಯಿ ಇದೆ. ಆಮೇಲೆ ರೈತರಿಗೆ ನಾವು ಎಕರೆಗೆ 25 ಕೆಜಿ ಚೀಲಕ್ಕೆ 300 ರೂಪಾಯಿ ಸಹಾಯಧನದಲ್ಲಿ ರೈತರಿಗೆ ಭತ್ತದ ಬಿತ್ತನೆ ಬೀಜ ಸಹ ಅದರಲ್ಲಿ ಕೊಡ್ತೇವೆ. ಭತ್ತದ ಕೃಷಿಯನ್ನ ಲಾಭದಾಯಕವಾಗಿ ಮಾಡಬಹುದೆಂಬ ಸತ್ಯದ ಅರಿವು ಮೂಡಿಸಿದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಕೃಷಿ ಮಾಹಿತಿಯಿಂದಾಗಿ ಹಲವು ಕೃಷಿಕರಿಗೆ ಭತ್ತದ ಕೃಷಿಯ ಬಗ್ಗೆ ಆಸಕ್ತಿ ಮೂಡಿಸಿದೆ. ಕೃಷಿ ಯಂತ್ರಧಾರೆಯಲ್ಲೇ ಅಗತ್ಯ ಯಂತ್ರಗಳು ಬಾಡಿಗೆಗೆ ಪಡೆದು ಕೃಷಿ ಇಲಾಖೆಯ ಸಹಕಾರದಿಂದ ಟ್ರೇಗಳನ್ನು, ಬಿತ್ತನೆ ಬೀಜಗಳನ್ನು, ರಸಗೊಬ್ಬರಗಳನ್ನು ಖರೀದಿಸಿ ಭತ್ತದ ವ್ಯವಸಾಯವನ್ನ ಕೃಷಿಕರು ಮಾಡಲಾರಂಭಿಸಿದ್ದಾರೆ. ಅಂದಾಜಿನ ಪ್ರಕಾರ ಈ ಹಿಂದಿನ ಪದ್ಧತಿಗಿಂತ 60% ಕಡಿಮೆ ವೆಚ್ಚದಲ್ಲಿ ಭತ್ತದ ಕೃಷಿ ಮಾಡಲು ಸಾಧ್ಯವಾಗಿದೆ. ಯಾಂತ್ರೀಕೃತ ವ್ಯವಸಾಯದಿಂದ ಬಹುತೇಕ ಮಂದಿ ಮತ್ತೆ ಗದ್ದೆಯಲ್ಲಿ ಭತ್ತದ ಕೃಷಿ ಮಾಡಲು ಆಸಕ್ತರಾಗಿದ್ದಾರೆ. ಕೃಷಿಗೆ ಕಾರ್ಮಿಕರ ಕೊರತೆ ಕಾಡುವುದರಿಂದ ಎಲ್ಲರೂ ವಾಣಿಜ್ಯ ಬೆಳೆಗಳತ್ತ ಆಕರ್ಷಿತರಾಗುತ್ತಿದ್ದ ಸಂದರ್ಭದಲ್ಲಿ
ಆಹಾರ ಬೆಳೆಗಳನ್ನು ಬೆಳೆಯುವುದನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಹಾಗೂ ಸರ್ಕಾರದ ಕೃಷಿ ಇಲಾಖೆ ಹಲವು ಯೋಜನೆಗಳನ್ನು ಅನುಷ್ಠಾನಿಸಿ ಕೃಷಿಯಲ್ಲಿ ಯಂತ್ರಗಳ ಬಳಕೆಯನ್ನು ಪ್ರೋತ್ಸಾಹಿಸಲಾಗುತ್ತಿದೆ. ಸರ್ಕಾರ ಮನಗಂಡು ಯಂತ್ರಧಾರಣೆ ಪ್ರಾರಂಭ ಮಾಡಿತ್ತು. ಅಲ್ಲಿಂದ ಈಗ ಜನಗಳಿಗೆ ಏನಾಗಿದೆ ಅಂದರೆ ಈ ಕೃಷಿ ಯಂತ್ರದ ಪ್ರಯೋಜನಗಳು ಕಂಡುಕೊಂಡು ಇನ್ನು ಕೃಷಿ ಮಾಡಲಿಕ್ಕೆ ಹೆಚ್ಚು ಒತ್ತು ಜನ ಆಸಕ್ತಿ ಬರ್ತಾ ಇದೆ. ಇದರಿಂದಾಗಿ ಮಾನವ ಶ್ರಮದ ಕಡಿಮೆ ಆಗ್ತದೆ, ಕೂಲಿ ಆಳುಗಳ ಸಮಸ್ಯೆ ನಿವಾರಣೆ ಆಗ್ತದೆ, ಆಮೇಲೆ ಹಣ ಕೂಡ ಕಡಿಮೆ ಖರ್ಚಾಗ್ತದೆ. ಇದರಿಂದಾಗಿ ಕೆಲವು ಕಡೆ ತೋಟ ತೆಗೆದು ಪುನರಪಿ ಗದ್ದೆ ಬೇಸಾಯಕ್ಕೆ ಜನ ಮುಂದಾಗುತ್ತಿದ್ದಾರೆ. ಈಗ ಭತ್ತದ ಕೃಷಿ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಲಾಭದಾಯಕವಾಗಿ ಪರಿಣಮಿಸಿದೆ. ಒಟ್ಟಾರೆ ಭತ್ತದ ಕೃಷಿಯ ಬಗ್ಗೆ ಇದ್ದ ನಿರ್ಲಕ್ಷ್ಯ ದೂರವಾಗಿ ಮತ್ತೆ ಭೂತಾಯಿಯ ಒಡಲು ಹಚ್ಚ ಹಸುರಿನ ಭತ್ತದ ಪೈರುಗಳಿಂದ ತುಂಬಿ ತುಳುಕುವ ಅವಕಾಶ ಒದಗಬಹುದಾಗಿದೆ. ಗದ್ದೆ ಹೆಚ್ಚಿದಂತೆ ಅಂತರ್ಜಲವು ಹೆಚ್ಚಿ ನೀರಿನ ಸಮಸ್ಯೆಯು ಬಗೆಹರಿಯಬಹುದಾಗಿದೆ. ಪ್ರವೀಣ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.